ನಮಸ್ತೆ ಎಲ್ಲರಿಗೂ. ಆ, ಒಣಗುಡ ಶಿಕ್ಷಣ ಸಂಸ್ಥೆ 24 ವರ್ಷಗಳು ನಿಮಗೆ ಗೊತ್ತಿರುವಂತ ವಿಷಯ. ಈಗ ಇತ್ತೀಚೆಗೆ ನಾವು ಒಂದು ಇದು ಮಾಡಿದ್ದೇವೆ, ಅದು ವರ್ಲ್ಡ್ ರೆಕಾರ್ಡ್ ಮಾಡಿ ಸ್ಯಾಂಡ್ ಅಟ್ ಅನ್ನು ಮಾಡಿದ್ದೆವು. ಅದು ತುಂಬಾ ಅದ್ಭುತವಾಗಿ ಮೂಡಿ ಬಂತು. ಅದು ತುಂಬಾ ಪ್ರಿಪರೇಷನ್ ಎಲ್ಲ ಮಾಡಿದೆವು. ಅದೇ ತರ ಈಗ ನಾವು ಅದಕ್ಕೆ ಹಿನ್ನೆಲೆ ಗಾಯಕರಾಗಿ 24 ಗಂಟೆ 15 ನಿಮಿಷ ನಾವು ಅದನ್ನು ಹಾಡಿದ್ದೇವೆ. ಸೊ ಅಲ್ಲಿ ಅದರ ಹೆಡ್ ಹೇಳಿದ್ರು, ನಿಮ್ಮದು ಕೂಡ ರೆಕಾರ್ಡ್ ಆಗಿದೆ, ಯಾಕಂದ್ರೆ 24 ಗಂಟೆ ಹಾಡು ಸುಲಭ ಅಲ್ಲ ಕಂಟಿನ್ಯೂಟಿ ಆಗಿ. ಹಾಗೆ ನಮಗೊಂದು ಈ ಸಲ ವಿಶ್ವ ದಾಖಲೆ ಇದರಲ್ಲಿ ಕೂಡ ಈಗ ಹಾಡಿನವರಲ್ಲಿ ಕೂಡ 24 ಗಂಟೆ 15 ನಿಮಿಷ ಹಾಡಿದಕ್ಕೆ ನಮ್ದು ಕೂಡ ರೆಕಾರ್ಡ್ ಆಗಿದೆ. ಹಾಗಂತ ಪ್ರೆಸ್ ಮೀಟ್ ಮಾಡುವಂತ ಬಂದದ್ದು. ಅದೇ ದಿವಸ ಹಾಡಿದ ಆ ಹಾಡಿಗೆ ಹಿನ್ನೆಲೆ ಗಾಯಕರಾಗಿ ಕೋಆರ್ಡಿನೇಟರ್ ಆಗಿ ನಮಗೆ ಅವಾರ್ಡ್ ಬಂದಿದೆ. ಅದು ಮೊನ್ನೆ ಅಧಿಕೃತವಾಗಿ ಬಂತು. ಈಗ ನಾವು ಹೌದು 1 ತಾರೀಕು. ಹೌದೌದು, ಬೇರೆ ಹಾಡುಗಾರರು ಬೇರೆ. ಹೌದು ಕೊಟ್ಟಿದ್ದಾರೆ. ಹೌದು 14 ಜನಕ್ಕೆ ಕೊಟ್ಟಿದ್ದಾರೆ, ಅವಾರ್ಡ್ ಕೊಟ್ಟಿದ್ದಾರೆ. ಅದರ ಫಂಕ್ಷನ್ 1 ತಾರೀಕಿಗೆ ನಡೀತದೆ, 5 ಗಂಟೆಯಿಂದ ನಡೀತದೆ. ಅದಕ್ಕೆ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ, ಗೋಲ್ಡನ್ ರೆಕಾರ್ಡ್, ಬುಕ್ ಆಫ್ ರೆಕಾರ್ಡ್. ಒಂದು 5 ಗಂಟೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಪುತ್ತಿಲ ಸರ್ ಬರ್ತಾರೆ, ಅರುಣ್ ಪುತ್ತಿಲ ಅವರು ಬರ್ತಾರೆ. ಸಂಜೆ. ಹೌದು. ಮತ್ತು ಕೋಆರ್ಡಿನೇಟರ್ ಭರತ್ ಸರ್ ಬರ್ತಾರೆ, ಭರತ್ ಕಾಮತ್ ಅಂತ, ಅವರು ಸಹ ಪ್ರೋಗ್ರಾಮ್ ಬರ್ತಾರೆ. ಹೌದು ಕೋಆರ್ಡಿನೇಟರ್. ಹೌದು ವರ್ಲ್ಡ್ ರೆಕಾರ್ಡ್ ಇದೆ. ಎಷ್ಟು ಹಾಡು ಹಾಡಿದವರು? 350 ಅಲ್ಲ? 350 ಹಾಡುಗಳು. 24 ಗಂಟೆ 15 ನಿಮಿಷ. 15 ನಿಮಿಷ ಜಾಸ್ತಿ ಆಗಿದೆ. 15 ನಿಮಿಷ. ರಿಪೀಟ್ ಮಾಡಿದೆ. ಕೆಲವು ಪದ್ಯಗಳು ರಿಪೀಟ್ ಆಗಿದೆ. ಹಾಗೆ ಹಾಡುಗಾರರು ಕೂಡ ಇದ್ದೇವೆ ನಾವೆಲ್ಲ. ಇವರು ಸುರೇಶ್ ಸರ್ ಅಂತ, ಅವರು ಎಕ್ಸ್ ಆರ್ಮಿ ಅವರು. ಹಾಗೆ ಮತ್ತೆ ಗೀತಾ ಮೇಡಮ್ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಸಂಗೀತದವರು. ಮತ್ತು ಅನಿಶಾ ಅಮ್ಮಣ್ಣಯ್ಯ ಅವರು ಕೂಡ ಸಂಗೀತ ಟೀಚರ್, ಅವರು ಕೂಡ ಹಾಡಿದ್ದಾರೆ. ಮತ್ತು ಉಳಿದವರು ಕೂಡ ಹಾಡಿದವರಿದ್ದಾರೆ. ನಾಡ್ದು ಪ್ರೋಗ್ರಾಮ್ ಮಾಡ್ತೇವೆ, 1 ತಾರೀಕು ಮಾಡ್ತೇವೆ. ದಾಖಲೆ ಹೌದು. 6-7 ಹೌದು. ವರ್ಣಕುಟೀರದಲ್ಲಿ ಕಲ್ಲರ್ ನಮ್ಮಲ್ಲಿ ಅದು. ಈ ಪ್ರೋಗ್ರಾಮ್ ಕೂಡ ನಮ್ಮಲ್ಲಿ ಆಗೋದು ಈಗ ವರ್ಣಕುಟೀರದಲ್ಲಿ. ಹೌದು. ಹೌದು ಅಂದ್ರೆ ಅದು ತುಂಬಾ ಮಂದಿ ಮಾಡ್ತಾರೆ. ಮತ್ತು ಸ್ಟ್ಯಾಂಡರ್ಡ್ ಮಾಡಿ ಮತ್ತು ಗಾಂಧಾರಿ ವಿದ್ಯೆ ಕೂಡ ಮಾಡಿದೆ. ಗಾಂಧಾರಿ ಮಾಡಿ ಒಳ್ಳೆ ರೆಸ್ಪಾನ್ಸ್ ಬಂತು. ಇವರು ಕೂಡ ಹಾಡುಗಾರರೇ, ತುಂಬಾ ಆಸಕ್ತಿಯಲ್ಲಿ ಹಾಡ್ಲಿಕ್ಕೆ ಬಂದು ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ವರ್ಣಕುಟೀರಿಗೆ ಬಂದು ಟೀಚರ್ ಇವರೇ, ಗೀತಾ ಮ್ಯಾಮ್ ಕೂಡ. ಸರ್ ಮಾತಾಡ್ಬೋದು ವರ್ಣಕುಟೀರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಹೇಳಿ, ನಾನು ಮಾಜಿ ಯೋಧ. ನಾನು ಒಂದು ಹವ್ಯಾಸ ಗಾಯಕ. ಮನೆಯ ಪ್ರೋತ್ಸಾಹ ಶ್ರೀಮತಿಯಿಂದ ನೀವು ಹಾಡಲಿಕ್ಕೆ ಕೆಲವು ಸ್ಟೆಪ್ಪುಗಳನ್ನು ಕಲೀಲಿಕ್ಕೆ ಪಕ್ಕ ವರ್ಣಕುಟೀರಕ್ಕೆ ಹೋಗಿ. ನಾನು ವರ್ಣಕುಟೀರ ಹೇಳಿದ್ರೆ ಬಣ್ಣದ ಲೋಕಲ್ಲ ಮಾರ. ಆಗ ಇಲ್ಲಿ ಬಂದಾಗಲೇ ತಿಳಿಯಿತು, ಒಂದು ಕಡೆಯಲ್ಲಿ ಚಿತ್ರ, ಒಂದು ದಿಕ್ಕಲ್ಲಿ ಗಾಂಧಾರಿ ವಿದ್ಯಾ, ಒಂದು ದಿಕ್ಕಲ್ಲಿ ಪದ್ಯ ಕಲಿಸುವಂಥದ್ದು, ಕರೋಕೆಯನ್ನು ಕಲಿಸುವಂಥದ್ದು ಮೇಡಮ್ ಇವರು ಗೀತಾ ಲಕ್ಷ್ಮಿ ಮೇಡಮ್. ತುಂಬ ಸಂತೋಷ ಆಯಿತು. ಇವರು ಹೇಳಿದರು, ನೀವು ಪದ್ಯ ಹಾಡಬೇಕಲ್ಲಿ ಹೇಳ್ತಾ ಇದ್ದಾರಲ್ಲ, ಪದ್ಯ ಗೊತ್ತುಂಟ ಹೇಳಿ ಕೇಳಿದ್ರು ಪ್ರವೀಣ್ ಸರ್. ನಾನು ಹೇಳಿದೆ, ಪದ್ಯ ಗೊತ್ತುಂಟು ಸರ್, ನೀವು ಒಂದು ಹಾಡಿ ನೋಡುವ ಹೇಳಿದ್ರು. ಹಾಡಿದೆ. ಅವರಿಗೆ ಮನಸ್ಸಲ್ಲಿ ನಾಟಿದ್ವಿ, ಒಂದು ಹಾಡುಗಾರ ಉಂಟು, ಆದರೆ ಸ್ವಲ್ಪ ಇದನ್ನು ಆಕೃತಿ ಕೊಡಬೇಕಾದ್ರು. ಆಕೃತಿಯನ್ನು ಗೀತಾಲಕ್ಷ್ಮಿ ಹೀಗೆ ಹಾಡಬೇಕು ಕರೋಕೆಯಲ್ಲಿ ನೋಡಿ, ಮ್ಯೂಸಿಕ್ ನಿಲ್ಲುವಾಗ ನಿಮ್ಮ ಪದ್ಯ ಸ್ಟಾರ್ಟ್ ಆಗಬೇಕು. ನನಗೆ ಬಹಳ ಇದು ಕಂಡಿತು. ಬಹಳ ಆಳವಾದ ವಿಷಯ, ಇದನ್ನು ಬಹಳ ಸ್ಮಾರ್ಟ್ ಆಗಿ ಹೇಳ್ತಾ ಇದ್ದಾರಲ್ಲ, ನನಗೆ ಆಶ್ಚರ್ಯ ಆಯಿತು. ತುಂಬ ಚಂದ ಹಾಡಿದೆ. ಮನೆಯಲ್ಲಿ ಬಂದು ಪ್ರಾಕ್ಟೀಸ್ಗೆ ಒಂದು ಅನುಕೂಲ ಆಯಿತು. ಪದ್ಯ ಹೇಳಿದರೆ ನನಗೆ ಮೊದಲೇ ಹಾಗೆ ದೇವ ಭಾಷೆಯಲ್ಲಿ ನನ್ನ ಮನಸ್ಸಲ್ಲಿ ದೇವರೊಟ್ಟಿಗೆ ಮಾತಾಡುವಾಗ ಪದ್ಯದಿಂದಲೇ ಮಾತಾಡಲಿಕ್ಕೆ ಸಾಧ್ಯ, ಭಕ್ತಿ ಗೀತೆಯಿಂದ ಮಾತಾಡಲಿಕ್ಕೆ ಸಾಧ್ಯ. ಹಾಗೆ ಇವರು ಅದನ್ನೇ ಕೇಳ್ತಾ ಇದ್ದಾರಲ್ಲ, ಇದರಲ್ಲಿ ರಾಗದೊಟ್ಟಿಗೆ ಮತ್ತೊಂದು ಹಾರ್ಟ್ಲಿ ಸ್ಪರ್ಶ ಆಗುವಂಥದ್ದು ಒಂದು ಮಾತು ಉಂಟಲ್ವಾ, ಇದನ್ನು ಇವರು ಕಂಡು ಹಿಡಿದಿದ್ದಾರೆ. ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಿದ್ಧಿಕೊಂಡು ಬಂದರು. ಈಗ ಪ್ರಾಯಶಃ ಎಲ್ಲ ಇದರಲ್ಲಿ ಕೂಡ ಹಾಡಲಿಕ್ಕೆ ನಾನು ತಯಾರಾಗಿದ್ದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.